ಹನುಮಗಿರಿಯ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಏಪ್ರಿಲ್ 9ರಿಂದ 12ರವರೆಗೆ ನಡೆಯುವಂತಹ ಬ್ರಹ್ಮಕಲಶೋತ್ಸವದ ಎಲ್ಲ ಒಂದು ವಿಚಾರಗಳನ್ನು ನಾವು ಗಮನಿಸಿಕೊಂಡು ಬರ್ತಾ ಇದ್ದೇವೆ. ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಅಂತಿಮ ಹಂತದಲ್ಲಿದೆ. ಸೊ ಆ ಒಂದು ಬ್ರಹ್ಮಕಲಶದ ಪೂರ್ವಭಾವಿಯಾಗಿ ಏಪ್ರಿಲ್ 8ರಂದು ನಾನಾ ಭಾಗಗಳಿಂದ ಅದ್ಧೂರಿಯ ಹೊರೆಕಾಣಿಕೆ ಮೆರವಣಿಗೆ ಕೂಡ ನಡೆಯೋದಕ್ಕಿದೆ. ಸೊ ಈ ಒಂದು ಹೊರೆಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಗಳು ಸಿದ್ಧತೆಗಳು ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ಈಗ ತಿಳಿದುಕೊಳ್ಳೋಣ. ಹೊರೆಕಾಣಿಕೆ ಸಮಿತಿಯ ಸಂಚಾಲಕರು ಜೊತೆಗೆ ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಆಗಿರುವಂತಹ ಶಶಿಕುಮಾರ್ ರೈ ಬಾಲಿಯೂಟು ನಮ್ಮ ಜೊತೆಗಿದ್ದಾರೆ. ಮಾಹಿತಿ ಪಡೆಯೋಣ. ಸರ್ ನಮಸ್ತೆ. ನಮಸ್ತೆ. ಬ್ರಹ್ಮಕಲಶೋತ್ಸವಕ್ಕೆ ಅದ್ದೂರಿಯ ವ್ಯವಸ್ಥೆಗಳಾಗ್ತಾ ಇದೆ. ಸೊ ಹೊರೆಕಾಣಿಕೆಯ ಮೆರವಣಿಗೆ ಕೂಡ ಅಷ್ಟೇ ಒಂದು ಅದ್ದೂರಿ ವೈಭವದಿಂದ ನಡೀತಾ ಇದೆ ಅನ್ನುವಂಥದ್ದು. ಸೊ ಇದರ ಒಟ್ಟು ವಿಚಾರಗಳು ಹೇಗೆ, ಎಲ್ಲಿಂದ, ಯಾವಾಗ? ನಮ್ಮ ಹನುಮಗಿರಿಯ ಬ್ರಹ್ಮಕಲಶೋತ್ಸವ ವಿಶೇಷವಾಗಿ ಅತ್ಯಂತ ವೈಭವದಿಂದ ನಡೀಬೇಕು ಎನ್ನುವಂಥದ್ದು ಸಮಿತಿಯ ಅಧ್ಯಕ್ಷರಾದ 3 ಬಾರಿ ಸಂಸದರು, ಈ ಭಾಗದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸುಮಾರು 100 ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಮಾಡಿ ಅನುಭವ ಇರತಕ್ಕಂತಹ ನಳಿನ್ ಕುಮಾರ್ ಕಟೀಲ್ರವರು ಈ ಒಂದು ಬ್ರಹ್ಮಕಲಶ ವಿಶೇಷವಾಗಿ ಜರುಗಬೇಕಿದ್ದರೆ ಹೊರೆಕಾಣಿಕೆ ಮೆರವಣಿಗೆ, ವಿಶೇಷವಾದ ಹೊರೆಕಾಣಿಕೆ ಮೆರವಣಿಗೆ ಆಗಬೇಕು ಎನ್ನುವಂಥದ್ದನ್ನು ಪ್ರಥಮದಲ್ಲೇ ನಮಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹುಶಃ ಈ ಅವರ ಒಂದು ಕೋರಿಕೆಗೆ ನಾವೆಲ್ಲರೂ ಈ ಪುತ್ತೂರು ತಾಲೂಕಿನ 60 ಗ್ರಾಮ ಸಮಿತಿಗಳನ್ನು ಸಂಪರ್ಕಿಸಿಕೊಂಡು ಎಲ್ಲ ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿಯವರನ್ನು ಸಂಪರ್ಕ ಮಾಡಿ, ದೇವರುಗಳ ಭಜನಾ ಮಂದಿರಗಳ ಪ್ರಮುಖರನ್ನು ಸಂಪರ್ಕ ಮಾಡಿ ಎಲ್ಲರಿಗೂ ಮನವಿಯನ್ನು ಮಾಡಿದ್ದೇವೆ. ನಾಡ್ದಿನ ಹೊರೆಕಾಣಿಕೆ ವಿಶೇಷವಾದ ಹೊರೆಕಾಣಿಕೆ ಮೆರವಣಿಗೆ ಆಗಬೇಕು ಎನ್ನುವಂಥದ್ದನ್ನು ನಮಗೆ ಇವತ್ತು ಬಹಳ ಉತ್ಸಾಹ ಇದೆ. ಸುಮಾರು 500ಕ್ಕೂ ಮಿಕ್ಕಿ ವಾಹನಗಳು ಈ ಹೊರೆಕಾಣಿಕೆಯಲ್ಲಿ ನಮ್ಮೊಂದಿಗೆ ಸ್ಪಂದನವನ್ನು ನೀಡ್ತದೆ ಎನ್ನುವಂಥದ್ದು ನಮಗೆ ಈಗಾಗಲೇ ಎಲ್ಲರೂ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಜೊತೆಯಾಗಿ ಹೊರೆಕಾಣಿಕೆಯ ಜೊತೆ ಈ ಭಾಗದ ಎಲ್ಲ ದೇವಸ್ಥಾನಗಳಲ್ಲಿ ಜಾತ್ರೆ ಆಯನಗಳು ಈಗಾಗಲೇ ನಡೀತಾ ಇವೆ. ಆದರೂ ನಮ್ಮ ಕೇಳಿಕೆಗೆ ಹೋಗೊಟ್ಟು ಈ ಒಂದು ಹೊರೆಕಾಣಿಕೆಯನ್ನು ವಿಶೇಷವಾಗಿ ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ನಾಳೆ ಸುಮಾರು 2:30 ಗಂಟೆಗೆ ಎಲ್ಲರೂ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ರಾಜಾಂಗಣದ ಎದುರು ಭಾಗದಲ್ಲಿ ವಾಹನಗಳನ್ನು ತಂದು ನಿಲ್ಲಿಸಿ ಅಲ್ಲಿ ಎಲ್ಲರಿಗೂ ಬಂದಂತಹ ಎಲ್ಲ ಭಗವದ್ಭಕ್ತರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಂದ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಹೊರಡುವಂಥ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ಪೂರಕವಾಗಿ ನಾವು ಕಲ್ಲಡ್ಕದ ಗೊಂಬೆ ಕುಣಿತ, ಹಾಗೆ ಕೇರಳದ ಊರಿನ ಚೆಂಡೆಯವರು, ಹಾಗೆ ನಮ್ಮ ಎಲ್ಲ ಕುಣಿತ ಭಜನೆಯ ತಂಡ, ಸುಮಾರು 15 ಕುಣಿತ ಭಜನೆ ತಂಡಗಳನ್ನು ಸೇರಿಸಿಕೊಂಡು ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಅದರ ಜೊತೆಯಾಗಿ ಸುಮಾರು 2,000ಕ್ಕೂ ಮಿಕ್ಕಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಭಗವದ್ಭಕ್ತ ಬಂಧುಗಳ ಸಹಕಾರದೊಂದಿಗೆ ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ಹೊರೆಕಾಣಿಕೆ ಮೆರವಣಿಗೆಯನ್ನು ವಿಶೇಷವಾದಂತಹ ಒಂದು ಮುತುವರ್ಜಿಯನ್ನು ವಹಿಸಿಕೊಂಡು ಮಾಡ್ತಾ ಇದ್ದೇವೆ. ಬಹುಶಃ ಅದು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಎಲ್ಲರೂ ನಡಿಗೆಯಲ್ಲೇ ದರ್ಬೆಯ ತನಕ ಹೋಗುವಂಥ ವ್ಯವಸ್ಥೆ. ಆ ದರ್ಬೆಯಿಂದ ಈ ನಡಿಗೆಯಲ್ಲಿ ಬಂದವರಿಗೆ ದರ್ಬೆಯಿಂದ ಬಸ್ಸಿನ ವ್ಯವಸ್ಥೆಯನ್ನು, ಸುಮಾರು 25 ಬಸ್ಸಿನ ವ್ಯವಸ್ಥೆಯನ್ನು ಹನುಮಗಿರಿಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಯಾಗಿ ವಾಹನದ ಮೆರವಣಿಗೆಯೊಂದಿಗೆ ಹನುಮಗಿರಿಗೆ ಬರುವಂಥ ವ್ಯವಸ್ಥೆ ಪಂಚಾಯತ್ ಭಾಗದಲ್ಲಿ, ಈಶ್ವರಮಂಗಲ ಪಂಚಾಯತ್ ಭಾಗದಲ್ಲಿ ಅಲ್ಲಿಂದ ನಿಂತು ಅಲ್ಲಿಂದ ಪುನಃ ಕಾಲ್ನಡಿಗೆಯಲ್ಲಿ ಕ್ಷೇತ್ರವನ್ನು ಸಂದರ್ಶಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಬಹುಶಃ ವಿಶೇಷವಾದಂತಹ ಮೆರವಣಿಗೆಯ ಸಂಘಟನೆಯನ್ನು ಮಾಡಿದ್ದೇವೆ. ಅದಕ್ಕೆ ಜನರ ಪ್ರೋತ್ಸಾಹವೂ ಇದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ಸಂತೋಷ ಆಗ್ತಾಯಿದೆ. ಓಕೆ. ಸೊ ಎಲ್ಲ ವಾಹನಗಳು ಈಗ ಪುತ್ತೂರು ಭಾಗದಿಂದ ಬರುವಂಥವ್ರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಬರುವಂಥದ್ದು. ಇನ್ನು ಬೇರೆ ಕಡೆಗಳಿಂದ ಬರುವಂಥವ್ರು, ಬೇರೆ ಸುಳ್ಯದಿಂದ ಬರುವಂಥವರು ಕುಮ್ರ ಮತ್ತು ಕಾವಿನಲ್ಲಿ ಜೋಡಣೆ ಆಗ್ತಾರೆ. ಹಾಗೆ ಬಡಗಣ್ಣೂರು ಪಡವಣ್ಣೂರಿನಿಂದ ಬರುವವರು ನಮ್ಮ ಕಾವಿನಲ್ಲಿ ಜೋಡಣೆಯಾಗಿ ಕಾವಿನಿಂದ ಒಟ್ಟಿಗೆ ಅಲ್ಲಿಂದ ಮೆರವಣಿಗೆಯಲ್ಲಿ ಬರತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.